ಹಲೋ ಸಲಾಮ್ ಅಲೈಕುಂ ಸತ್ ಶ್ರೀ ಅಕಾಲ್ ದೇವರುದಿ ಸ್ವಾಗತ ನಮಸ್ಕಾರ ಮಾತಾಡಲ್ಲ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಯಾವುದಂತ ನಿಮಗೆ ಗೊತ್ತಿರಬಹುದು ಆಲ್ರೆಡಿ ನಮಗೆ ನಿನ್ನೆ ಸ್ನೋ ಸ್ಟಾರ್ಮ್ ಬಂದಿದೆ ಇಲ್ಲಿ ಮಿಸಸ್ ಆಗದಲ್ಲಿ ಆಗ್ಬಹುದು ಬ್ರಾಂಪ್ಟನ್ ಈ ಕಡೆ ಎಲ್ಲ ಸ್ನೋ ಸ್ಟಾರ್ಮ್ ಬಂದಿದೆ ಈ ಸ್ನೋ ಸ್ಟಾರ್ಮ್ ಬಂದಾಗ ಏನಾಗುತ್ತೆ ಏನೆಲ್ಲ ಅವಸ್ಥೆ ಉಂಟು ಮನೆಯದ್ದ ಅವಸ್ಥೆ ಗಾಡಿಯದ್ದ ಅವಸ್ಥೆ ಸ್ನೋ ಹೇಗೆ ತೆಗೆಯುವುದು ಅದರ ವಿಷಯ ಅದೊಂದು ವಿಡಿಯೋ ಮಾಡುವ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಎಲ್ಲರೂ ಎಂಡುವರೆಗೆ ನೋಡ್ಬೇಕು ಈ ವಿಡಿಯೋನು ಎಕ್ಸೈಟಿಂಗ್ ಇದೆ ನಿಮಗೆ ಇಂಡಿಯಾ ಊರಿನಲ್ಲಿ ಗಲ್ಫ್ ನಲ್ಲಿ ಅಷ್ಟು ಸ್ನೋ ನಿಮಗೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಇಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನಮ್ದು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡುವಂತ ಸ್ನೋ ಅಂದ್ರೆ ಬೀಳುವಾಗ ಗೊತ್ತಾಗಲ್ಲ ಎಷ್ಟು ಬೀಳ್ತದ ಅಂತ ಒಮ್ಮೊಮ್ಮೆ ಸ್ನೋ ಸ್ಟಾರ್ಮ್ ಅಂದ್ರೆ ಒಂದು 25-30 ಸೆಂಟಿಮೀಟರ್ ಸ್ನೋ ಬೀಳುವ ಚಾನ್ಸಸ್ ಇರುತ್ತೆ ನಿನ್ನೆ ಆಕ್ಚುಲಿ ಬಿಗ್ ಸ್ಟಾರ್ಮ್ ಬಂತು ಅದಕ್ಕಿಂತ ತುಂಬಾ ಸ್ನೋ ಇದೆ ನೋಡುವ ಹೇಗಾಗುತ್ತಂತ ಹೇಗೆ ಎಕ್ಸೈಟ್ಮೆಂಟ್ ನನ್ನ ಮನೆ ಹತ್ರ ಹೊರಗಡೆ ಮತ್ತೆ ಗಾಡಿ ಹತ್ರ ನೋಡೋ ಹೇಗೆಲ್ಲ ಅವಸ್ಥೆ ಆಗುತ್ತೆ ಸ್ನೋ ತೆಗೆಯುವಾಗ ಎಂತೆಲ್ಲ ಕಷ್ಟ ಆಗ್ತದೆ ಅಂತ ಮತ್ತೆ ಏನಂದ್ರೆ ಯಾರೆಲ್ಲ ನನ್ನ ಚಾನಲ್ ಕೆನರಾ ಟು ಕೆನಡಾ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಬೇಗನೆ ನಿಮ್ದು ಸಪೋರ್ಟ್ ಬೇಕು ಕೆಲವು ವಿಡಿಯೋಸ್ ಅನ್ನು ಹಿಂದ್ಗಡೆ ನಾನು ಹಾಕಿದ್ದೆ ಇನ್ನು ಕೆಲವು ಮುಂದ್ಗಡೆ ಕೂಡ ಇನ್ನು ವಿಡಿಯೋಸ್ ಕೆಲವು ಮಾಡ್ತಾ ಇರ್ತೇನೆ ಸೊ ಫಾಲೋ ಮಾಡಿ ಯಾರಿಗೆ ಲೈಕ್ ಆಗುತ್ತೆ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಕೆನಡಾದಲ್ಲಿ ಇದ್ದವರು ಊರಿನಲ್ಲಿ ಇದ್ದವರು ನಿಮಗೆ ಸ್ನೋ ಬಗ್ಗೆ ಅಲ್ಲಾದ್ರೆ ಏನು ಬೇರೆ ಏನೋ ವಿಷಯ ಬಗ್ಗೆ ನಿಮಗೆ ಕಮೆಂಟ್ ಮಾಡಲಿದೆ ಕಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಕಮೆಂಟ್ ಹಾಕಿ ಸೊ ನೋಡುವ ಈಗ ಲೆಟ್ಸ್ ಗೋ ಟು ದ ಸ್ನೋ ಫಾನ್ ಇಲ್ಲಿ ನೋಡಿ ಕೆಳಗೆ ನಮ್ದು ಸ್ಟೇರ್ ಕೇಸ್ ಅವಸ್ಥೆ ನೋಡಿ ಕೆಳಗೆ ಹೋಗ್ಲಿಕ್ಕೆ ಆಗಲ್ಲ ಇಷ್ಟು ಸ್ನೋ ಇದೆ ನೋಡಿ ನಾವು ಗಾಡಿ ಹಿಂದ್ಗಡೆ ಬಂದಿದ್ದೇವೆ ಗರಾಜ್ ಹತ್ರ ಕೂಡ ಗಾಡಿ ಹೊರಗೆ ತೆಗಿಲಿಕ್ಕೆ ಆಗಲ್ಲ ಅದಕ್ಕೆ ನಾವು ಅಂದ್ರೆ ಇದು ಶವಲ್ ಇದೆ ಶವಲ್ ಅಲ್ಲಿ ನಮ್ಗೆ ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ನಮ್ಮ ಪ್ರಾಪರ್ಟಿ ಎಲ್ಲ ಅದಕ್ಕಾಗಿ ನಮ್ದೆಲ್ಲ ಇದು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಈಗ ನೋಡುವ ನಾನು ಮತ್ತೆ ರಿಯಾನ ಇದ್ದಾರೆ ಇಲ್ಲಿ ರಿಯಾ ನನ್ನ ಮಗಳು ಇದ್ದಾಳೆ ಹಾಯ್ ರಿಯಾ ಸೇ ಹಾಯ್ ಸೊ ಆರ್ ಯು ಎಕ್ಸೈಟೆಡ್ ಟು ರಿಮೂವ್ ದ ಸ್ನೋ ನೌ ಕ್ಲೀನ್ ಅಪ್ ದ ಸ್ನೋ ಸೊ ರಿಯಾನ ನನಗೆ ಹೆಲ್ಪ್ ಮಾಡ್ತಾಳೆ ಈಗ ಇದು ಶವಲ್ ಮಾಡುವಾಗ ನೋಡ್ತಾ ಇರಿ ಹೇಗೆ ಆಗುತ್ತೆ ಶವಲ್ ಮಾಡುವಾಗ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ ಕಷ್ಟ ಇರುತ್ತೆ ನಮ್ಮ ಊಟ ಎಲ್ಲ ಮಾಡ್ಬೇಕು ಇಲ್ಲಾಂದ್ರೆ ಕಷ್ಟ ಆಗ್ತದೆ ಹಾಗೆ ಹೇಳಿದಾಗೆ ಡ್ರೈವೇಯಲ್ಲಿ ಬಿದ್ದ ಸ್ನೋವನ್ನು ನಾವೇ ತೆಗಿಬೇಕಾಗುತ್ತೆ ಅವ್ರು ಬಂದು ತೆಗೆಯೋದಿಲ್ಲ ಮನೆ ಇದ್ದವ್ರಿಗೂ ಹಾಗೆ ಎಲ್ಲರೂ ಅವರವರ ಮನೆ ಪ್ರಾಪರ್ಟಿಲಿದ್ದ ಸ್ನೋವನ್ನು ಎಲ್ಲ ಕ್ಲೀನ್ ಮಾಡಬೇಕು ಗದ್ದೆ ಊರಲ್ಲಿ ಗದ್ದೆ ಎಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಬೆಸ್ಟ್ ಕೆನಡಾದಲ್ಲಿ ಬಂದರೆ ಇದೆಲ್ಲ ಈಸಿ ಆಗುತ್ತೆ ಮಾಡಲಿಕ್ಕೆ ಇಟ್ಸ್ ಕೈಂಡ್ ಆಫ್ ಅ ಫನ್ ಒಂದು ಒಳ್ಳೆ ಒಂದು ಎಕ್ಸೈಟ್ಮೆಂಟ್ ಅಂದರೆ ಜಾಸ್ತಿ ಬಿದ್ದರೆ ಮಾತ್ರ ಕಷ್ಟ ಆಗುತ್ತೆ ಸ್ನೋ ಎಸ್ ನೀವು ನೋಡ್ತಾ ಇದ್ದೀರಿ ಸ್ನೋ ವಿಡಿಯೋ ಇವತ್ತು ಕೆನಡಾದಲ್ಲಿ ನಾನು ಹೇಗೆ ಸ್ನೋ ಬಿದ್ದರೆ ಏನೋ ಅವಸ್ಥೆ ಅಂತ ಈಗ ನನ್ನದು ಇನ್ನೊಂದು ಕಾರ್ ಇದೆ ಆ ಕಾರ್ ಆದರೆ ಆ್ಯಕ್ಚುಲಿ ಹೊರಗೆ ಪಾರ್ಕಿಂಗ್ ಮಾಡ್ತೇನೆ ಸೊ ಅದರಲ್ಲಿ ಸಿಕ್ಕಾಪಟ್ಟೆ ಸ್ನೋ ಬೀಳುತ್ತೆ ಅಂದರೆ ಅದು ಎಲ್ಲ ಔಟ್ಸೈಡ್ ಹೊರಗೆ ಇದೆ ಅಲ್ಲ ಅದಕ್ಕಾಗಿ ಕವರೇಜ್ ಏನಿಲ್ಲ ಸ್ನೋ ಜಾಸ್ತಿ ಬೀಳುತ್ತೆ ಸೊ ಅದನ್ನು ಕ್ಲೀನ್ ಮಾಡಬೇಕು ಇಲ್ಲಾಂದರೆ ಅದು ಐಸ್ ಫ್ರೀಸ್ ಆಗಿ ತುಂಬ ಕಷ್ಟ ಆಗ್ತದೆ ಮತ್ತೆ ತೆಗಿಲಿಕ್ಕೆ ಸೊ ಅಲ್ಲಿ ಹೋಗ್ತೇನೆ ಆ ಗಾಡಿ ಅವಸ್ಥೆ ನೋಡುವ ಲೆಟ್ಸ್ ಗೋ ಕೀಪ್ ವಾಚಿಂಗ್ ಕೆನಡಾ ಟು ಕೆನಡಾ
ಹೀಗೆ ಬಿಟ್ಬಿಟ್ರೆ ಸಿಕ್ಕಾಪಟ್ಟೆ ಗಟ್ಟಿ ಆಗುತ್ತೆ ಮತ್ತು ನಾಳೆ ತೆಗಿಲಿಕ್ಕೆ ಆಗಲ್ಲ. ಅದಕ್ಕೆ ನಿನ್ನೆ ರಾತ್ರಿ ಬಿತ್ತು, ಇವತ್ತೇ ನಾವು ತೆಗಿಬೇಕು. ಹೀಗೇನೆ ಆಲ್ರೆಡಿ ಗಟ್ಟಿಯಾಗಿದೆ ಮತ್ತು ಸಿಕ್ಕಾಪಟ್ಟೆ ಹಾರ್ಡಾಗುತ್ತೆ, ಕಲ್ಲಿನಾಗೆ ಆಗುತ್ತೆ, ತೆಗಿಲಿಕ್ಕಾಗಲ್ಲ. ಸೊ ಅದಕ್ಕೆ ನಾವು ಈಗನೇ ರೆಡಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಬಿಡೋದು. ನೋಡ್ತಾ ಇರಿ, ಕೀಪ್ ವಾಚಿಂಗ್ ಕೆನಡಾ. So you have to wrap it like this. Okay. To get the snow inside. You have to remove all the excess. And then you unreveal it, and that's your snowball. Look, nice snowballs. ನಾವೀಗ ಸ್ನೋ ಫೈಟ್, ನಾನು ಮತ್ತು ರಿಯಾನ ಸ್ನೋ ಫೈಟ್ ಮಾಡ್ತಾ ಇದ್ದೇವೆ. ನೋಡಿ ಸ್ನೋ ನೋಡಿ, ಈ ಕ್ರಿಕೆಟ್ ಬಾಲ್ ಆಗಿ ಆಗಿದೆ ನೋಡಿ, ಎಷ್ಟು ಒಳ್ಳೆ ಕಾಣುತ್ತೆ ನೋಡಿ. ಈಗ ನೋಡಿ, ಸಿಕ್ಕಾಪಟ್ಟೆ ಒಂದು ಒಳ್ಳೆ ಒಂದು ಕ್ರಿಕೆಟ್ ಬಾಲ್ ಆಗಿದೆ. ನಮ್ದು ಮತ್ತು ರಿಯಾನ್ ಅಂತ ಈಗ ಸ್ನೋ ಬಾಲ್ ಫೈಟ್ ನೋಡೋಣ. ಈ ಸ್ನೋ ನೀವು ವಿಡಿಯೋ ನೋಡ್ತಾ ಇದ್ದೀರಿ. ಕೆಲವು ನಿಮಗೆ ಒಂದು ಸ್ನೋ ಬಗ್ಗೆ, ಅಂದರೆ ಸ್ನೋ ಬರುವಾಗ, ಸ್ನೋ ಬಿದ್ದಾಗ ಏನು ಮಾಡಬೇಕು, ಕೆಲವೊಂದು ಪ್ರಿಕಾಷನ್ ಹೊಸರು ಬಂದವರಿಗೆ ಕನ್ನಡಕ್ಕೆ ಮೇನ್ಲಿ ಅಂದರೆ ನಿಮಗೆ ಈ ಕ್ಲೋದಿಂಗ್ಸ್ ಎಲ್ಲ ಕರೆಕ್ಟ್ ಹಾಕಬೇಕು. ಸ್ಪೆಷಲಿ ಜಾಕೆಟ್ಸ್ 40 ಡೌನ್ 50 ಡೌನ್ ಜಾಕೆಟ್ ಸಿಗುತ್ತೆ, ಅದನ್ನು ಹಾಕಬೇಕು. ಮತ್ತು ಗ್ಲೌಸ್ ಬೇಕೇ, ಇಲ್ಲಾಂದರೆ ಫ್ರಾಸ್ಟ್ ಬೈಟ್ ಆಗುತ್ತೆ, ಕೈಯೆಲ್ಲ ಬೆರಳೆಲ್ಲ ಫ್ರೀಸ್ ಆಗಿ ಫ್ರಾಸ್ಟ್ ಬೈಟ್ ಆಗೋ ಚಾನ್ಸ್ ಉಂಟು. ಮತ್ತು ಕ್ಯಾಪು ಇದೊಂದು ಬೇಕೇ, ಇಲ್ಲಾಂದರೆ ನಿಮಗೆ ಕಿವಿಯಲ್ಲಿ ಗಾಳಿ ಎಲ್ಲ ಹೋಗಿಬಿಟ್ಟು ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಸ್ನೋ ಬೂಟ್ಸ್ ನೋಡಿ, ಸ್ನೋ ಬೂಟ್ಸ್ ಇಂಥ ಸ್ನೋ ಬೂಟ್ಸ್ ಬೇಕು, ಒಳ್ಳೆ ಸ್ನೋ ಬೂಟ್ಸ್ ಬೇಕು, ಇಲ್ಲಾಂದರೆ ಅಲ್ಲಿಗೂ ಕೂಡ ಕಾಲಿಗೆ ಕೂಡ ಬೆರಳೆಲ್ಲ ಇದಾಗಿ ಫ್ರಾಸ್ಟ್ ಬೈಟ್ ಆಗುತ್ತೆ. ಸೊ ಸ್ಟ್ರಾಂಗ್ ಬೇಕು. ಅದು ಇಲ್ಲಿ ಕೆನಡಾದಲ್ಲಿ ಸಿಗುತ್ತೆ ನಿಮಗೆ, ಊರಲ್ಲಿ ತಗೊಂಡು ಬಂದಾದ್ರೆ ಅದು ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ, ಇಲ್ಲೇ ಸಿಗುತ್ತೆ, ಅದು ತಗೊಳ್ಳಿ. ಮತ್ತೆ ಬೇರೆ ಅಂದರೆ ಎಲ್ಲ ಕವರ್ ಮಾಡಿ, ಲೇಯರ್ ಹಾಕಿ, ಒಳಗಡೆ ನಿಮಗೆ ಒಳಗಡೆ ಒಂದು 2 ಲೇಯರ್ ಹಾಕಿ, ವಾರ್ಮ್ ಕೀಪ್ ವಾರ್ಮ್ ಆಲ್ವೇಸ್, ಆದಷ್ಟು ಒಂದು ವಾರ್ಮ್ ಇಡಿ.
ಮತ್ತೆ ಬೇರೊಂದು ಏನಂದ್ರೆ ಈ ಗಾಡಿಯಲ್ಲಿ ಅಂದ್ರೆ ವೆಹಿಕಲ್ ಅಲ್ಲಿ ನಿಮಗೆ ಕೆಲವು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಅಂದ್ರೆ ಈ ವಿಂಟರ್ ಟೈರ್ಸ್, ಗಾಡಿಗೆ ವಿಂಟರ್ ಟೈರ್ಸ್ ಬೇಕೇ ಬೇಕು. ಸಮ್ಮರ್ ಅಲ್ಲಿ ಬೇರೆ ಟೈರ್ಸ್, ವಿಂಟರ್ ಅಲ್ಲಿ ಬೇರೆ ಟೈರ್ಸ್. ವಿಂಟರ್ ಟೈರ್ಸ್ ಹಾಕಿ ಗಾಡಿಗೆ, ಅಂದ್ರೆ ಸೇಫ್ ಡ್ರೈವಿಂಗ್ ಮಾಡುವಾಗ. ನೋಡಿದ್ರಿ ಎಂತ ಎಲ್ಲ ಸ್ನೋ ಬೀಳುವಾಗ ಇಂಥದ್ದೆಲ್ಲ ಸ್ನೋ ಬಿದ್ದರೆ ವಿಂಟರ್ ಟೈರ್ಸ್ ಇಲ್ಲಾದ್ರೆ ನೀವು ಗಾಡಿ ಬಿಡುವ ಹಾಗೇನಿಲ್ಲ, ಕಷ್ಟ ಆಗ್ತದೆ. ಸೊ ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಹೆಲ್ಪ್ ಆಗ್ಬೋದು. ಯಾರು ಹೊಸಬರು ಬಂದಿದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗ್ಬೋದು. ಸೊ ಕೀಪ್ ವಾಚಿಂಗ್, ಈ ವಿಡಿಯೋನ ಎಂಡ್ವರೆಗೆ ನೋಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಕನ್ನಡ ಮಾಡಿ ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್, ಲೆಟ್ಸ್ ಗೋ.